ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಆಶ್ರಯದಲ್ಲಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ 161ನೇ ಜನ್ಮ ದಿನಾಚರಣೆ ಇಂಜಿನಿಯರ್ಸ್ ದಿನಾಚರಣೆ 2020-21ನೇ ಸಾಲಿನ ಭಾರತ ರತ್ನ ಸರ್ ಎಂವಿಎ ಪ್ರಶಸ್ತಿ ಪ್ರದಾನ ಹಾಗೂ ಯುವ ತಾಂತ್ರಿಕ ಪ್ರತಿಭೆಗಳಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವು ಬಿಸಿ ರೋಡ್ನ ಪದ್ಮ ಕಾಂಪ್ಲೆಕ್ಸ್ನ ಸಭಾಂಗಣದಲ್ಲಿ ನಡೆಯಿತು. ಸರ್ಕಾರಿ ಪಾಲಿಟೆಕ್ನಿಕ್ ಬಂಟ್ವಾಳ ಇಲ್ಲಿನ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥ ಶಾಮರಾಜ್ ಎಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ದೇಶದ ಆರ್ಥಿಕ ಸ್ಥಿತಿಗತಿ ಉತ್ತಮವಾಗಿ ಜಿಡಿಪಿ ಹೆಚ್ಚಳವಾಗುವಲ್ಲಿ ನಿರ್ಮಾಣ ಕೆಲಸಗಳ ಕೊಡುಗೆಯೂ ಇದೆ. ದೇಶ ಅಭಿವೃದ್ಧಿಯಾದಾಗ ಉದ್ಯೋಗಾವಕಾಶಗಳು ಹೆಚ್ಚುತ್ತಿದೆ. ಈ ಮೂಲಕ ಯುವಕರಿಗೂ ಉತ್ತಮ ಅವಕಾಶಗಳು ಲಭ್ಯವಾಗುತ್ತದೆ ಎಂದು ಹೇಳಿದರು. ಇಂಜಿನಿಯರ್ಗಳು ತಮ್ಮ ವೃತ್ತಿಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಆದರ್ಶವನ್ನು ಮುಂದಿಟ್ಟುಕೊಂಡು ಕರ್ತವ್ಯ ನಿರ್ವಹಿಸಿದಾಗ ಯಶಸ್ಸಿನೊಂದಿಗೆ ಗೌರವ ಸಂಪಾದಿಸಲು ಸಾಧ್ಯವಿದೆ ಎಂದರು. ಪ್ರತಿಯೊಂದು ಕೂಡ ಈಗ ಜಿಡಿಪಿ ಫಾರ್ ಎಕ್ಸಾಂಪಲ್ ನಮ್ಮ ಇಕನಾಮಿಕ್ ಡೆವಲಪ್ಮೆಂಟ್ ಕೂಡ ವೆರಿ ಇಂಪಾರ್ಟೆಂಟ್. ಈಗ ಇಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿದ್ರೆ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಕೂಡ ಅದರ ಸೈಡ್ ಇಂದ ಕೂಡ ಕಾಂಟ್ರಿಬ್ಯೂಷನ್ ಇದೆ. ಈಗ ಪ್ರತಿಯೊಂದು ಪ್ರಾಜೆಕ್ಟ್ ಪ್ರತಿಯೊಂದು ಫೀಲ್ಡ್ ಇಂದ ಕೂಡ ಕಾಂಟ್ರಿಬ್ಯೂಷನ್ ಇದ್ದಾಗ ಕನ್ಸ್ಟ್ರಕ್ಷನ್ ಇಂದ ಕೂಡ ಮೋರ್ ದೆನ್ 5% ಕಾಂಟ್ರಿಬ್ಯೂಷನ್ ಜಿಡಿಪಿ ಡೆವಲಪ್ಮೆಂಟ್ ಅಲ್ಲಿ ನಮ್ಮ ವೇರಿಯಸ್ ಪ್ರಾಜೆಕ್ಟ್ ಗಳಿಂದ ಬರ್ತದೆ. ಈ ವೇರಿಯಸ್ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡುವುದು ನಮ್ಮ ಆದ್ಯ ಕರ್ತವ್ಯ ಕೂಡ ಆಗಿದೆ. ಹಾಗೂ ನಾವು ಈ ಪ್ರತಿಯೊಂದು ಕರ್ತವ್ಯವನ್ನು ಕೂಡ ವಿಶ್ವೇಶ್ವರಯ್ಯನವರ ಆದರ್ಶವನ್ನು ಇಟ್ಟುಕೊಂಡೇ ನಾವು ಮಾಡ್ತಾ ಇದ್ದೇವೆ. ಇದು ಉತ್ತಮ ಬೆಳವಣಿಗೆ. ಯಾಕಂತ ಹೇಳಿದ್ರೆ ನಮಗೆ ಕಂಟ್ರಿ ಡೆವಲಪ್ ಆಗುವುದು ವೆರಿ ಇಂಪಾರ್ಟೆಂಟ್. ಈಗ ಕಂಟ್ರಿ ಡೆವಲಪ್ಮೆಂಟ್ ಆದ್ರೆ ಆಟೋಮೆಟಿಕ್ ಆಗಿ ಜಾಬ್ ಆಪರ್ಚುನಿಟೀಸ್ ಕೂಡ ಕ್ರಿಯೇಟ್ ಆಗ್ತದೆ. ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಆದ್ರೆ ಯೂತ್ ಕೂಡ ಡೆವಲಪ್ಮೆಂಟ್ ಆಗ್ತದೆ. ಪಾಲಿಟೆಕ್ನಿಕ್ ಉಪನ್ಯಾಸಕ ಚಿತ್ರಕುಮಾರ್ ಅವರು ಜಲಸಂಪನ್ಮೂಲ ಇಲಾಖೆಯ ಅಭಿಯಂತರ ಡಾಕ್ಟರ್ ಆನಂದ್ ಬಂಜನ್ ಅವರಿಗೆ ಭಾರತ ರತ್ನ ಸರ್ ಎಂವಿ ಪ್ರಶಸ್ತಿ ಪ್ರದಾನ ಮಾಡಿದರು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಆನಂದ್ ಬಂಚನ್ ಅವರು, ಭೌಗೋಳಿಕವಾಗಿ ಜಿಲ್ಲೆಯ ಮಧ್ಯಭಾಗದಲ್ಲಿರುವ ಬಂಟ್ವಾಳ ತಾಲೂಕಿನ ತ್ರಿವಳಿ ಪಟ್ಟಣಗಳಾದ ಬಿಸಿ ರೋಡ್, ಬಂಟ್ವಾಳ ಹಾಗೂ ಪಾಣೆಮಂಗಳೂರಿನ ಆರ್ಥಿಕ ಬೆಳವಣಿಗೆಗೆ ನೀಲಿನ ಕಾಶಿಯನ್ನ ತಯಾರಿಸಿ ಸ್ಥಳೀಯ ಪ್ರಾಧಿಕಾರಕ್ಕೆ ಸಲ್ಲಿಸುವಂತೆ ಇಂಜಿನಿಯರ್ ಅಸೋಸಿಯೇಷನ್ ಅನ್ನು ಆಗ್ರಹಿಸಿದರು. ವಿಶ್ವವಿಖ್ಯಾತಿಯನ್ನ ಪಡೆದ ಕರ್ನಾಟಕದ ಹೆಮ್ಮೆಯ ಇಂಜಿನಿಯರ್ ವಿಶ್ವೇಶ್ವರಯ್ಯನವರ ಹೆಸರನ್ನ ತಾಲೂಕಿನ ಯಾವುದಾದರೊಂದು ವೃತ್ತಕ್ಕೆ ಅಥವಾ ರಸ್ತೆಗೆ ನಾಮಕರಣ ಮಾಡಬೇಕು. ನಗರದಲ್ಲಿ ಹೌಸಿಂಗ್ ಲೇಔಟ್ ಅನ್ನು ಉತ್ತೇಜಿಸಲು ಸ್ಥಳೀಯ ಪ್ರಾಧಿಕಾರಕ್ಕೆ ಅಸೋಸಿಯೇಷನ್ ಮೂಲಕ ಒತ್ತಾಯಿಸಬೇಕೆಂದು ಅವರು ಸಲಹೆ ನೀಡಿದರು. ಸರ್ ಎಂವಿಆರ್ ಅವರು ಭಾರತ ರತ್ನದ ಪಡೆದ ಕರ್ನಾಟಕದಲ್ಲಿ ಭಾರತ ರತ್ನ ಪಡೆದ ಕೇವಲ 3 ಜನರಲ್ಲಿ ಅವರು ಒಬ್ಬರಾಗಿದ್ದರು. ಇತ್ತೀಚೆಗೆ ನಾವು ಏನು ಶಿಕ್ಷಕರ ದಿನಾಚರಣೆ ಆಚರಿಸ್ತೇವೆ ಅಂತ ಹೇಳ್ತೇವೆ, ಅವರಿಗೆ ಕೂಡ ದೊರೆತಿದೆ. ಬಟ್ ಅವರು ಆಂಧ್ರದ ಮೂಲದಿಂದ ಆಂಧ್ರದ ಸರ್ಕಾರದ ಮೂಲಕ ಪದವಿ ಪಡೆದಿದ್ದಾರೆ. ಆದರೆ ನಮ್ಮ ವಿಶ್ವೇಶ್ವರಯ್ಯನವರು ಕರ್ನಾಟಕದಿಂದ ಭಾರತ ರತ್ನ ಪಡೆದಿದ್ದಾರೆ ಎಂಬ ಹೆಮ್ಮೆ ನಮಗಿದೆ. ಈ ಎಲ್ಲ ಕಿರೀಟಕ್ಕೆ ಏನು ಅಭಿನಂದನೆಗಳ ಪೂರ್ವವನ್ನು ಪಡೆದಂತಹ ಒಂದು ವಿಶ್ವೇಶ್ವರಯ್ಯನ ಒಂದು ಚಾಕಚಕ್ಯತೆಯನ್ನ ಗಮನಿಸಿದಂತಹ ಮೈಸೂರು ದಿವಾನರು 1912ರಲ್ಲಿ ಅವರಿಗೆ ದಿವಾನ ಪದವಿಯನ್ನ ಅಲಂಕರಿಸಲು ಸೂಚಿಸ್ತಾರೆ. ಇಂದಿನ ಅವರನ್ನು ದಾರ್ಶನಿಕ ಯಾವ ಕಾರಣಕ್ಕೆ ಕರಿತೇವೆ ಅಂದ್ರೆ, ಇಂದಿನ ಯುಗದಲ್ಲಿ ನಾವೇನೋ ಒಬ್ಬರು ನಮ್ಮ ಕುಟುಂಬದಲ್ಲಿ ಅಥವಾ ನಮ್ಮ ಆತ್ಮೀಯರಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಏರಿದಾಗ ಅವರನ್ನ ನಮ್ಮ 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 ಸ್ವಂತ ಸ್ವಂತಕ್ಕಾಗಿ ಬಳಸಿಕೊಳ್ತೇವೆ. ಬಂಟ್ವಾಳ ತಾಲೂಕಿನ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಮ್ಯಾಥ್ಯೂ ಫ್ರಾನ್ಸಿಸ್ ಟಿಕುನ್ನ ಅಧ್ಯಕ್ಷತೆ ವಹಿಸಿದ್ರು. ಬಳಿಕ ಮಾತನಾಡಿದ ಅವರು, ಸರ್ ಎಂ ವಿಶ್ವೇಶ್ವರಯ್ಯನವರು ಇಂಜಿನಿಯರ್ ಆಗಿದ್ದುಕೊಂಡು ತಮ್ಮ ಕರ್ತವ್ಯ ನಿಷ್ಠೆ, ಪ್ರಾಮಾಣಿಕತೆ ಹಾಗೂ ನೇರ ನಡೆನುಡಿಯಿಂದ ಉನ್ನತ ಸ್ಥಾನವನ್ನ ಅಲಂಕರಿಸಿದವರು. ಅಂತೆಯೇ ಪ್ರತಿಯೊಬ್ಬರೂ ತಮ್ಮ ಸಾಮರ್ಥ್ಯಕ್ಕೆ ತಕ್ಕ ಕೆಲಸ ಮಾಡಿದಾಗ ಯಶಸ್ಸು ಗಳಿಸಲು ಸಾಧ್ಯವಿದೆ ಎಂದು ಹೇಳಿದರು. ಅವರು ಒಂದು ಮಾತನ್ನು ಹೇಳಿದರು, ಯಾವುದೇ ಕೆಲಸ ಕೀಳಲ್ಲ. ನಿನ್ನ ಈ ಕೆಲಸ ಈ ರಸ್ತೆಯ ಭಾಗವನ್ನು ಗುಡಿಸುವುದಾಗಿದ್ದರೆ ಜಗತ್ತಿನ ಸ್ವಚ್ಛ ರಸ್ತೆಯಾಗುವಂತೆ ಗುಡಿಸು. ಅದು ಅವರ ಕರ್ತವ್ಯ ನಿಷ್ಠೆಯನ್ನು ತೋರಿಸುತ್ತದೆ. ಇನ್ನೊಂದು, ಅವರು ಮೊಂಬತ್ತಿಯ ಬಳಕೆ. ಅವರು ಸರ್ಕಾರ ವಿದ್ಯುತ್ ಶಕ್ತಿ ಅವರ ಕಾಲದಲ್ಲಿ ಇರಲಿಲ್ಲ. ಅವರು
ಸರ್ಕಾರದ ಕೆಲಸ ಮಾಡುವಾಗ ಸರ್ಕಾರ ಕೊಟ್ಟ ಮೊಂಬತ್ತಿಯನ್ನು ಉರಿಸಿ ಕೆಲಸ ಮಾಡ್ತಿದ್ದರು. ಆದರೆ ಅವರ ಸ್ವಂತ ಕೆಲಸ ಮಾಡುವಾಗ ಅವರ ಸ್ವಂತ ಖರ್ಚಿನಲ್ಲಿ ಮೊಂಬತ್ತಿಯನ್ನು ಖರೀದಿಸಿ ಅವರು ಕೆಲಸ ಮಾಡ್ತಿದ್ದರು. ಅದು ಅವರ ಒಂದು ಪ್ರಾಮಾಣಿಕತೆಯನ್ನು ಬಿಂಬಿಸುತ್ತದೆ. ಮುಖ್ಯ ಅತಿಥಿಯಾಗಿ ಪಾಲಿಟೆಕ್ನಿಕ್ ಉಪನ್ಯಾಸಕ ನಂದೀಶ್ ಎಂಕೆ ಭಾಗವಹಿಸಿದ್ರು. ಈ ಸಂದರ್ಭ ಬಂಟ್ವಾಳ ಪಾಲಿಟೆಕ್ನಿಕ್ 3 ಮಂದಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಯುವ ತಾಂತ್ರಿಕ ಪ್ರತಿಭೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕಾರ್ಯದರ್ಶಿ ರಾಜೇಶ್ ಭಂಡಾರಿ, ಉಪಾಧ್ಯಕ್ಷ ತಾರನಾಥ್ ಕೊಟ್ಟಾರಿ, ಜೊತೆ ಕಾರ್ಯದರ್ಶಿ ಶ್ರೀನಿಧಿ ಭಟ್, ಕೋಶಾಧಿಕಾರಿ ಸುಧೀರ್ ಶೆಟ್ಟಿ ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.